ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ಹಾಯ್ ಹೆಲೋ ನಮಸ್ಕಾರ. ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಸರ್ವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ತಾರೆಯರೊಂದಿಗೆ ಸ್ಪಂದನ ವಾಹಿನಿಯ ನವರಾತ್ರಿಯ ಸಂಭ್ರಮ, ನವರಾತ್ರಿ ನವತಾರ ಸಂಭ್ರಮ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಕ್ತಿತ ನಮಸ್ತಸ್ಯೈ ನಮಸ್ತಸ್ಯೈ. ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಇವರು ಕಂಚಿನ ಕಂಠದ ನಿರೂಪಕ, ದೊಡ್ಡ ದೊಡ್ಡ ಶೋಸ್ಗಳ ಸರದಾರ. ಸವಿ ಸವಿ ನೆನಪು ಕಾರ್ಯಕ್ರಮದ ಮೂಲಕ ಜನರ ಮನಕ್ಕೆ ಹತ್ರ ಆದ ಇವರು ನವರಾತ್ರಿಯ ಸವಿಯನ್ನ ಜಾಸ್ತಿ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮತ್ಯಾಕೆ ತಡ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ರೆಡ್ FM ನ ರೇಡಿಯೋ ಜಾಕಿ RJ ಪ್ರಸನ್ನ ಇವರನ್ನ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಕೂಡ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದುಷ್ಟಶಕ್ತಿಯ ಮರ್ದನವನ್ನು ತಾಯಿ ಮಾಡಿದ ಹಾಗೆ ನಿಮ್ಮೆಲ್ಲರ ಬದುಕಲ್ಲಿರುವಂಥ ಕತ್ತಲನ್ನು ಕರಗಿಸಲಿ, ಒಳ್ಳೆಯ ದಿನಗಳು ಎಲ್ಲರ ಬದುಕಲ್ಲೂ ಬರಲಿ ಅನ್ನೋವಂಥದ್ದು ನನ್ನ ಒಂದು ಆಶಯ, ಹಾರೈಕೆ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಒಳ್ಳೆ ಮಾತುಗಳನ್ನು ಹೇಳಿದಿರಿ, ವಿಶಸ್ ಮಾಡಿದ್ದೀರಿ. ಆದರೆ RJ ಪ್ರಸನ್ನ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸ್ಟೈಲ್ ಬೇಕಲ್ಲ ಸರ್? ಸೊ ನಿಮ್ಮ ಸ್ಟೈಲಲ್ಲಿ ಇವತ್ತು ಕಾರ್ಯಕ್ರಮನ ನೀವೇ ಶುರು ಮಾಡಿ. ಆ್ಯಕ್ಚುಲಿ ನನ್ನ ಸ್ಟೈಲ್ ಅಂತ ಹೇಳಿದರೆ ರೇಡಿಯೋದಲ್ಲಿ ನಾವು ಸಂದರ್ಭಗಳಿಗೆ ಬೇಕಾದ ಹಾಗೆ ನಮ್ಮ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ತಾನೆ ಇರ್ತೀವಿ. ಸೊ ಸಾಮಾನ್ಯವಾಗಿ ನನ್ನನ್ನು ಜನ ನೆನಪು ಮಾಡ್ಕೊಳ್ಳೋದು ಸವಿ ಸವಿ ನೆನಪು ಕಾರ್ಯಕ್ರಮದ ಮೂಲಕ. ಸೊ ಅದೇ ಸ್ಟೈಲಲ್ಲಿ ಹೇಳಬೇಕು ಅಂತ ಹೇಳಿದರೆ, ಕಾಲದ ಹೆಜ್ಜೆಯಲ್ಲಿ ಕಾಲ್ಗೆಜ್ಜೆಯಾಗಿ ಸಾಗುವ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಕಾಡುವ ನೆನಪುಗಳು, ಕೈ ಹಿಡಿದು ಮುನ್ನಡೆಸುವ ಕನಸುಗಳು, ನಂಬಿಕೆ, ವಿಶ್ವಾಸ, ಭರವಸೆಯ ಜೊತೆಗೆ ಸಾಗುವ ಬದುಕಿನ ದಿನಗಳಲ್ಲಿ ನಮ್ಮೆಲ್ಲರ ಮನಸ್ಸಿಗೆ ಸಂತಸ, ಸಂಭ್ರಮ, ಸಡಗರವನ್ನು ತರುವ ಇಂತಹ ಹಬ್ಬಗಳು, ಈ ಹಬ್ಬಗಳಲ್ಲಿ ಕಳೆದಂಥ ಕ್ಷಣಗಳು, ಮುಂದೆ ಬರುವಂಥ ದಿನಗಳು, ಸೊ ಇದೆಲ್ಲ ಕೊಡುವಂಥ ಖುಷಿ ಇದೆಯಲ್ಲ, ಇದು ಯಾವತ್ತೂ ಕೂಡ ನಮಗೆ ಮರೆಯೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಅಂಥ ಒಂದು ಸಂಭ್ರಮದ ವಾತಾವರಣದಲ್ಲಿ ನಾನು ಕೂಡ ಇದ್ದೀನಿ. ನವರಾತ್ರಿ ಸಂಭ್ರಮ ಇನ್ನಷ್ಟು ಡಬಲ್ ಆಗಿದೆ. ಬಿಕಾಸ್ ಕೀರ್ತಿ ಅವರ ಒಂದು ಕಂಠಸಿರಿಯ ಮೂಲಕ ನನ್ನನ್ನು ವೆಲ್ಕಮ್ ಮಾಡಿದ್ದೀರಾ. ಸೊ ಸ್ಪಂದನ ಟಿವಿಯ ಈ ಕಾರ್ಯಕ್ರಮದ ಕೀರ್ತಿ ಕೂಡ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅನ್ನೋವಂಥದ್ದು ನನ್ನ ಹಾಗೆ ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲರ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಸ್ವಲ್ಪ ಡಲ್ ಹೊಡೆದೆ ಅಂತ ಅನ್ಸುತ್ತೆ. ಇಲ್ಲಪ್ಪ, ನೀವು ನನಗಿಂತ ಬ್ರೈಟ್ ಆಗಿ ಕಾಣ್ತಾ ಇದ್ದೀರಾ. ಯಾಕಂದ್ರೆ ಓಕೆ ಸರ್. ಸೊ ನವರಾತ್ರಿ ಅಂತ ಹೇಳಿದ್ರೆ 9 ದಿನ 9 ರೀತಿಯಲ್ಲಿ ನಾವು ಆಚರಣೆ ಮಾಡ್ತೇವೆ. 9 ದಿನ 9 ದೇವಿಯರನ್ನ ಆರಾಧಿಸ್ತೇವೆ. ಒಂದೊಂದು ದಿನ ಒಂದೊಂದು ಕಲರ್ ಅಂತ ಕೂಡ ಇದೆ. ಸೊ ನಿಮ್ಮ ಫೇವ್ರೆಟ್ ಕಲರ್ ಯಾವ್ದು ಸರ್? ಫೇವ್ರೆಟ್ ಅಂತ ಹೇಳಿದ್ರೆ ಬ್ಲೂ. ಓಕೆ. ಸೊ ನಾನು ಯಾಕೆ ಫೇವ್ರೆಟ್ ಕಲರ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಸೊ ನೀವು ಕೂಡ ತುಂಬಾ ಬ್ರೈಟ್ ಆಗಿದ್ದೀರಿ, ಅದೆಲ್ಲರಿಗೂ ಗೊತ್ತುಂಟು. ಅಂಡ್ ರೆಡ್ FM ಅಲ್ಲಿ ಸತತವಾಗಿ 12 ವರ್ಷ, ಹಾಗೆ ನಿರೂಪಣಾ ಕ್ಷೇತ್ರದಲ್ಲಿ 16 ವರ್ಷ. ಸೊ ಈ ನಂಬರ್ಸ್ ಇದೆಲ್ಲ ಸರ್, ಇದು ಸಾಮಾನ್ಯವಾದದ್ದ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ಫೀಲ್ಡ್ ಅಲ್ಲಿ ಒಂದು 5 ವರ್ಷ ಸರ್ವೈವ್ ಮಾಡೋದೇ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ 2 ವರ್ಷ ಕನ್ಸ್ಬಿಡುತ್ತೆ, ಹಿಂದೆ ಹೋಗೋಣಲ್ಲ, ಬೇಡ ನಮ್ಗೆ ಅಂತ. ಸೊ ಇಷ್ಟು ವರ್ಷ ಇಷ್ಟು ತಾಳ್ಮೆಯಿಂದ ನಿರೂಪಣೆಯನ್ನ ಮಾಡಿ, ಅದೇ ಹೆಸರು, ಅದೇ ಒಂದು ಚಾರ್ಮ್, ಅದೇ ಎನರ್ಜಿ, ಹೇಗೆ ಸರ್? ವರ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ 12 ವರ್ಷ 16 ವರ್ಷ ಈ ನಂಬರ್ಸನ್ನು ಬದಿಗಿಟ್ಬೇಡಿ. ಸೊ ನನ್ನ ಕೆಲಸ ಹೇಗೆ ಅಂತ ಹೇಳಿದ್ರೆ, ಇವತ್ತೊಂದು ಶೋ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ, ಇಲ್ಲ ರೇಡಿಯೋ ಶೋ, ಪ್ರತಿದಿನ ಸ್ಟುಡಿಯೋ ಒಳಗಡೆ ಎಂಟರ್ ಆಗಬೇಕಾದ್ರೆ ನನ್ನ ಮೈಂಡಲ್ಲಿ ಒಂದು ಯೋಚನೆ ಇರುತ್ತೆ, ಇದು ನನ್ನ ಫಸ್ಟ್ ಶೋ. ಪ್ರತಿದಿನ ಕೂಡ ಇದೇ ಯೋಚನೆಯಲ್ಲೇ ನಾನು ಸ್ಟುಡಿಯೋ ಒಳಗಡೆ ಬರ್ತೀನಿ. ಸೊ ಇವತ್ತು ಯಾಕೆ ಹಾಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಈ ರೇಡಿಯೋ ಕೇಳೋರು ದಿನ ಕೇಳೋರೇ ಕೇಳ್ತಾರೆ ಅನ್ನೋದನ್ನ ಹೇಳೋದಕ್ಕಾಗಲ್ಲ. ದಿನ ಕೇಳೋರು ಕೇಳ್ತಾರೆ, ಪ್ರತಿದಿನ ಕೂಡ ಹೊಸಬರು ನಮ್ಮ ಲಿಸ್ಟ್ಗೆ ಆ್ಯಡ್ ಆಗ್ತಾನೆ ಇರ್ತಾರೆ. ಸೊ ಫಸ್ಟ್ ಟೈಮ್ ಕೇಳೋರಿಗೆ ಈ ವಾಯ್ಸನ್ನ ಮುಂಚೆ ಕೇಳಿದ ನೆನಪಿರಲ್ಲ, ನಾನು ಯಾರು ಅಂತಾನೆ ಗೊತ್ತಾಗಲ್ಲ. ಸೊ ನನ್ನ ಐಡೆಂಟಿಟಿ ನಾನು ಆ ಸಂದರ್ಭದಲ್ಲಿ ಅವ್ರಿಗೂ ಮಾಡ್ಕೊಳ್ಬೇಕಾಗತ್ತೆ, ಅವ್ರಿಗೂ ಗೊತ್ತಾಗಬೇಕು. ಸೊ ಹಾಗಾಗಿ ಪ್ರತಿದಿನ ಕೂಡ ಫಸ್ಟ್ ಶೋ ಅಂತಾನೆ ಅಂದ್ಕೊಂಡು ನಾನು ಸ್ಟುಡಿಯೋದೊಳಗಡೆ ಹೋಗೋದ್ರಿಂದ, ಸೊ ಇವತ್ತಿನ ಶೋ ತುಂಬ ಸ್ಪೆಷಲ್ ಆಗಿರಬೇಕು, ಯೂನಿಕ್ ಆಗಿರಬೇಕು. ಸೊ ಒಂದಷ್ಟು ಪ್ರಿಪ್ರೇಷನ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಜರ್ನಿಯಲ್ಲಿ ಸೊ ಪ್ರತಿದಿನ ಹೊಸತನ್ನ ಕಲಿಯುವಂಥ ಒಂದು ಪ್ರಯತ್ನ, ಸೊ ಹೊಸತನ್ನೇನಾದರೂ ಕೊಡಬೇಕು ಅನ್ನೋವಂಥ ಒಂದು ಕನಸು. ಸೊ ಇದು ಇಷ್ಟು ವರ್ಷ ನಾನು ಈ ಫೀಲ್ಡಲ್ಲಿ ಸರ್ವೈವ್ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ನಾನು ಆಗ ಬಣ್ಣಗಳ ವಿಷಯ ತೆಗೆದೆ. ಒಂದೊಂದು ಕಾಲಕ್ಕೆ ನಮ್ಮ ಬಣ್ಣಗಳ ಒಂದು
ಆಯ್ಕೆಗಳು ಬದಲಾಗ್ತಾ ಹೋಗ್ತದೆ. ಈಗ ರೆಡ್ ಡ್ರೆಸ್ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ ಇನ್ನು ನಂಗೆ ರೆಡ್ ಫೇವ್ರೇಟ್ ಅನ್ನೋದು, ಒಂದೊಂದು ಕ್ಲಾಸಿಗೆ ಒಂದೊಂದು ಕಲರ್ ಚೇಂಜ್ ಆಗೋದು. ಹಾಗಿರುವಾಗ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿ ಹೋಗ್ತದೆ ಅನ್ನೋ ಮಾತಿದೆ ಸರ್. ನಿಮ್ಮ ಫೀಲ್ಡ್ ಅಲ್ಲಿ ಸಾಕಷ್ಟು ಆಂಕರ್ಸ್ಗಳು ಬಂದ್ರು, ಸಾಕಷ್ಟು ಆಂಕರ್ಸ್ಗಳು ಇದ್ದಾರೆ ಕೂಡ. ಆದ್ರೂ RJ ಪ್ರಸನ್ನ ಅಂತ ಹೇಳಿದ್ರೆ ಒಮ್ಮೆ ಎಲ್ರು ವಾ ಅಂತ ಹೇಳ್ತಾರೆ. ಸೊ ಆ ಫೀಲ್ ನಿಮ್ಗೆ ಹೇಗೆ ಕೊಡಿಸ್ತದೆ? ಯಾಕಂತ ಹೇಳಿದ್ರೆ ಅದನ್ನ ಚಾರ್ಮ್ ಉಳಿಸ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ವೇ ಅಲ್ಲ ಸರ್. ಅದನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ತೀವಿ? ಮ್ಯಾನೇಜ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ನಾವು ಹೇಗೆ ಅಪ್ಡೇಟ್ ಆಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ನಿನ್ನೆ ಏನು ಮಾತಾಡಿದೆ, ರೇಡಿಯೋ ಈ ಟಿ ವಿ ಮೀಡಿಯಮ್ ಇರ್ಬೋದು ಅಥವಾ ನಾನು ಸ್ಟೇಜ್ ಶೋಸನ್ನು ಹೋಸ್ಟ್ ಮಾಡಿದ್ದೀನಿ 16 ವರ್ಷದಿಂದ. ಸೊ ಬಟ್ ಅದೆಲ್ಲದಕ್ಕೂ ತುಂಬ ಡಿಫ್ರೆಂಟ್ ರೇಡಿಯೋ. ಯಾಕಂತ ಹೇಳಿದರೆ ಇಲ್ಲಿ ನನ್ನ ಹತ್ರ ಮೈಕ್ ಮಾತ್ರ. ಈಗ ಇಲ್ಲಿ ನಿಮ್ಗಾದ್ರೆ ಹಾಗೆಲ್ಲ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾಮನ್ಗಳಿರ್ತಾರೆ, ಆಚೆ ಎಡಿಟರ್ ಇರ್ತಾರೆ. ಸೊ ನಮ್ದು ಹಾಗಲ್ಲ. ಸ್ಟುಡಿಯೋ ಒಳಗಡೆ ಬಂದಾಗ ನನ್ನ ಎದುರಿರೋದು ಮೈಕ್ ಮಾತ್ರ. ಅಲ್ಲಿ ನಾನೇ ಬಾಸ್. ನಾನು ಮೈಕ್ ಆನ್ ಮಾಡಿದೆ ಅಂತ ಹೇಳಿದ್ರೆ ನಾನು ಏನು ಮಾತಾಡ್ತೀನಿ ಅದು ಹೊರಗಡೆ ಹೋಗ್ಬಿಡುತ್ತೆ. ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಜನ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಟಪ್ ಅಂತ ನಮ್ಮ ಬಗ್ಗೆ ಇರುವಂಥ ಆ ಒಂದು ಒಪಿನಿಯನ್ ಚೇಂಜ್ ಆಗಿಬಿಡುತ್ತೆ. ಸೊ ತುಂಬ ಅಲರ್ಟ್ ಆಗಿರಬೇಕು, ತುಂಬ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕಾಗುತ್ತೆ. ಸೊ ಇನ್ನೊಂದು ಅಪ್ಡೇಟ್ ಆಗ್ತಾ ಇರಬೇಕು. ನಾನು ರೇಡಿಯೋ ಶುರು ಮಾಡಬೇಕಾದ್ರೆ ಆವಾಗ ಜನರ ಮನ್ಸು ಹೇಗಿತ್ತು ಅಂದರೆ, ಒಂದು ಸ್ಮಾರ್ಟ್ ಫೋನ್ ಅಂತ ಇರಲಿಲ್ಲ ಎಲ್ಲರ ಕೈನಲ್ಲೂ. ಒಂದು ಬೇಸಿಕ್ ಫೋನ್ ತಗೊಳ್ಬೇಕಾದ್ರೂ ಈ ರೇಡಿಯೋ ಮಂಗಳೂರಲ್ಲಿ 2007 ಎಂಡಲ್ಲಿ ಸ್ಟಾರ್ಟ್ ಆಯಿತು, ಲಾಂಚ್ ಆಯಿತು FM ರೇಡಿಯೋ. ಸೊ ಆವಾಗ ಸೆಲ್ ಫೋನ್ ತಗೊಳ್ಬೇಕಾದ್ರೆ ಇದರಲ್ಲಿ FM ಬರುತ್ತಾ, ರೇಡಿಯೋ ಉಂಟಾ? ಸೊ ಆ ಥರ ಯೋಚನೆ ಇತ್ತು. ಸೊ ಕಾಲ ಅಲ್ಲಿಂದ ಎಲ್ಲಿವರೆಗೆ ಬಂತು ನೋಡಿ. ಈಗ ನಿಮಗೆ ಒಂದು ಸೆಲ್ ಫೋನಲ್ಲಿ ಬೇರೆ ಬೇರೆ ಆ್ಯಪ್ಗಳನ್ನು ಇಟ್ಕೊಳ್ಬೋದು, ಅಥವಾ ಇಡೀ ಪ್ರಪಂಚವೇ ನಮ್ಮ ಕೈಯಲ್ಲಿರೋ ಹಾಗೆ ಬದಲಾಗಿದೆ. ಸೊ ಈ ಬದಲಾಗ್ತಿದ್ದ ಹಾಗೆ ಡಿಜಿಟಲ್ ಮೀಡಿಯಮ್ ಅಂತ ಹೇಳುವಂಥದ್ದು ಯಾವ ಥರ ಗ್ರೋತ್ ಆಗ್ತಾ ಬಂತು. ಸೊ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳುವಂಥ, ಹೊಸ ವಿಷಯಗಳನ್ನು ಕಲಿಯುವಂಥದ್ದು, ಈ ಲರ್ನಿಂಗ್ ಪ್ರೊಸೆಸ್ ಇದೆ ಅಲ್ಲ, ಇದು ನೆವರ್ ಎಂಡಿಂಗ್, ಯಾವತ್ತೂ ಮುಗಿಯಲ್ಲ. ಸೊ ಎಷ್ಟು ನಾವು ಅಪ್ಡೇಟ್ ಆಗ್ತೀವಿ ಸೊ ಅಷ್ಟು ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಆಗಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಹಳೆ ನೀರು ಬಂದು ಹೊಸ ನೀರು, ಹಳೆ ನೀರಿನ ಜೊತೆಗೆ ಹೊಸ ನೀರಿನ ಜೊತೆಗೆ ಹಳೆ ನೀರು ಮಿಕ್ಸ್ ಆದರೆ ಅದಿನ್ನೂ ಚೆಂದ ಆಗಿರುತ್ತಲ್ಲ. ಸೊ ಹಾಗೆ ಇರಬೇಕು ಅಂತ. ಓಕೆ. ಸೊ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳಿದ್ರೆ ನಾನು ಸಾಮಾನ್ಯವಾಗಿ ಕ್ವಶನ್ ಕೇಳುವಂಥದ್ದು ನವರಾತ್ರಿಯನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ನಾನು ನಿಮ್ಮ ಹತ್ರ ಕೇಳಬೇಕಾದ ಕ್ವಶನ್, ನವರಾತ್ರಿಗೆ ಯಾವ ಯಾವ ಇವೆಂಟ್ಸ್ ಗಳನ್ನ ಒಪ್ಕೊಂಡಿದ್ದೀರಿ, ಅಥವಾ ನೀವು ನವರಾತ್ರಿ ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಆಕ್ಚುಲಿ ಈ ಕ್ವೆಶ್ಚನ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ನವರಾತ್ರಿ ಅಂದ್ರೆ ನನ್ನ ನವರಾತ್ರಿ 2 ಕಡೆ ಆಗುತ್ತೆ. ಸೊ ಒಂದು ರೆಡ್ FM ಸ್ಟುಡಿಯೋ, ಇನ್ನೊಂದು ವೇದಿಕೆಗಳು. ಸೊ ನನಗೆ ನವರಾತ್ರಿ ನನ್ನಂಥ ಆ್ಯಂಕರ್ಗಳಿಗೆ ಸೊ ಈ ನವರಾತ್ರಿ, ದೀಪಾವಳಿ, ಚೌತಿ ಇದೆಲ್ಲ ನಾವು ಮನೆಯಿಂದ ಹೊರಗಡೆ ಇದ್ದ ಹಾಗೆ. ಸೊ ಆವಾಗ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಸೊ ನನ್ನ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಹಬ್ಬಗಳು ಯಾಕಾದರೂ ಬರುತ್ತೇನೋ, ನೀನಂತೂ ಮನೇಲಿ ಇರೋದಿಲ್ಲ ಅಂತ. ಸೊ ಈ 9 ದಿವಸ ನನಗೆ ತುಂಬ ಮೆಮೊರೇಬಲ್ ಅಂತ ಹೇಳಿದ್ರೆ ನವರಾತ್ರಿ ತುಂಬ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ ಚೈಲ್ಡ್ಹುಡ್ಡಿಂದ ಈ ದಸರಾ ಜಂಬೂ ಸವಾರಿ ಟಿವಿಯಲ್ಲಿ ನಾವು ನೋಡ್ತಾ ಇದ್ವಿ. ಸೊ ದೂರದರ್ಶನಲ್ಲಿ ಬರ್ತಾ ಇತ್ತು. ಸೊ ಅದು ನೋಡ್ತಾ ನೋಡ್ತಾ ಬೆಳೆದವರಿಗೆ ಎಲ್ಲೋ ಒಂದು ಕಡೆ ಅಲ್ಲೇ ಹೋಗಿ ಒಂದು ಶೋ ನಿರೂಪಣೆ ಮಾಡುವಂಥದ್ದು ಇದೊಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಸೊ ನನಗೆ ಒಂದು 7 ವರ್ಷ ಕಂಟಿನ್ಯೂಸ್ ಆಗಿ ಮೈಸೂರು ದಸರಾದ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಕಾರ್ಯಕ್ರಮ ನಿರೂಪಣೆ. ಸೊ ಹಾಗಾಗಿ ಪ್ರತಿ ವರ್ಷ ದಸರಾ ಟೈಮಲ್ಲಿ ಒಂದು 3-4 ದಿನ ಅಂತೂ ನಾನು ಮೈಸೂರಲ್ಲಿ ಇರ್ತೀನಿ. ಯಾವುದಾದ್ರೂ ಒಂದು ಆಹಾರ ಮೇಳ ಇರ್ಬೋದು, ವಸ್ತು ಪ್ರದರ್ಶನ ಇರ್ಬೋದು, ಇಲ್ಲ ಪ್ಯಾಲೇಸ್ ಎದುರುಗಡೆ ಇರ್ಬೋದು, ಸೊ ಇಲ್ಲ ಯುವ ದಸರಾ, ಎಲ್ಲ ಒಂದು ಕಡೆ ನನ್ನ ಕಾರ್ಯಕ್ರಮ ನಿರೂಪಣೆ ಚಾನ್ಸ್ ಸಿಗುತ್ತೆ. ಸೊ ಅಲ್ಲಿರ್ತೀನಿ. ಅಲ್ಲಿಲ್ಲ ಅಂದರೆ ಮಡಿಕೇರಿ ದಸರಾ ಇರ್ಬೋದು, ಅಥವಾ ಬಿಜಾಪುರ, ಬೆಳಗಾಂ, ಹುಬ್ಬಳ್ಳಿ, ಸೊ ಬೇರೆ ಬೇರೆ ಕಡೆಗಳಲ್ಲಿ. ನಾನು ಈ ನವರಾತ್ರಿ ಟೈಮಲ್ಲಿ ಮಂಗಳೂರಲ್ಲಿ 1 ಅಥವಾ 2 ಕಾರ್ಯಕ್ರಮದಲ್ಲಿದ್ದರೆ ಒಂದು 4-5 ಕಾರ್ಯಕ್ರಮ ನಾನು ಮಂಗಳೂರಿಂದ ಹೊರಗಡೆನೇ ಇರ್ತೀನಿ. ಸೊ ಹಾಗಾಗಿ ಈ ಬೇರೆ ಬೇರೆ ಜನರು, ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಆಹಾರಗಳು, ಬೇರೆ ಬೇರೆ ರೀತಿಯಾದಂಥ ಸೆಲೆಬ್ರೇಷನ್, ಇದೆಲ್ಲ ಕೂಡ ಈ ನವರಾತ್ರಿ, ನವರಸಗಳು, ನವ ವೈವಿಧ್ಯಗಳು, ಸೊ ಇದೆಲ್ಲ ನವರಾತ್ರಿಯಲ್ಲಿ ನನಗೆ ತುಂಬ ಮನಸ್ಸಿಗೆ ಆಪ್ತವಾಗಿ ಸಿಗುತ್ತೆ. ಸೊ ಆಪ್ತವಾಗಿ ಸಿಗ್ತದೆ, ಹಾಗೆ ಮನೆಯಿಂದ ಕೂಡ ದೂರ ಇರ್ತೀರಿ. ಅದೊಂದು ತುಂಬ ಮಿಸ್ ಮಾಡ್ಕೊಳ್ಳುವಂಥ ಒಂದೇ ಒಂದು ವಿಷಯ. ಬಟ್ ಕರೋನಾಗೆಲ್ಲರೂ ದೂರ್ತಾರೆ. ಎಲ್ಲ ಒಂದು ಕಡೆ ಒಂದಷ್ಟು ವಿಷಯಗಳಿಗೆ ಕರೋನಾ ನಮ್ಮನ್ನೆಲ್ಲ ಒಟ್ಟು ಸೇರಿಸಿದೆ. ಸೊ ಕಳೆದ ವರ್ಷದಿಂದ ಎಲ್ಲ ಹಬ್ಬಗಳು ಮನೆಯಲ್ಲೇ ಆಗ್ತಾ ಇದೆ. ಸೊ ಯಾವುದಾದ್ರೂ ಮೆಮೊರೀಸ್ ಇದೆಯಾ ಸರ್? ನಾನು ಸಾಮಾನ್ಯವಾಗಿ ಒಂದು ಹಬ್ಬ ಅಥವಾ ಹರಿದಿನ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ತೇವೆ, ಪೂಜೆ ಹೊತ್ತಲ್ಲಿ ನಾವೆಲ್ಲರೂ ಅಲ್ಲಿ ಇರ್ತೇವೆ ಅಂಡ್ ನಮ್ಮ ಕಣ್ಣು ಮಾತ್ರ ದೇವರಿಗಿಂತ ಜಾಸ್ತಿ ಪ್ರಸಾದದ ಮೇಲೆ ಇರ್ತದೆ. ಸೊ ಯಾವ್ದಾದ್ರು ಫೇವ್ರೆಟ್ ಪ್ರಸಾದ ಇದೆಯಾ? ಯಾವ್ದಾದ್ರು ಫೇವ್ರೆಟ್ ಪ್ರಸಾದ ಅನ್ನೋದಕ್ಕಿಂತ ಈ ಉಡುಪಿ ಆಚೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಈ ನವರಾತ್ರಿ ಟೈಮಲ್ಲಿ ಹೊಸ್ತು ಅಂತ ಮಾಡ್ತಾರೆ. ಈ
ಭತ್ತ ನಾವು ಸಾಗುವಳಿ ನಮ್ಮದು ಕೃಷಿ ಪ್ರಧಾನ ಕುಟುಂಬ, ಮನೆಯಲ್ಲಿ ಭತ್ತ ಅಡಿಕೆ. ಸೊ ಈ ಭತ್ತ ನೆಟ್ಟಿ ಮಾಡಿ ಆನಂತರ ಅದರಲ್ಲಿ ತೆನೆ ಬರುತ್ತಲ್ಲ, ಸೊ ಈ ನವರಾತ್ರಿ ಟೈಮಲ್ಲಿ ಬರುತ್ತೆ. ಸೊ ಅದನ್ನು ತಂದು ಮನೆಯಲ್ಲಿ ಈ ದ್ವಾರ ಬಾಗಿಲಿಗಿರ್ಬೋದು ಅಥವಾ ಮನೆಯಲ್ಲಿರುವಂಥ ಕೃಷಿ ಉಪಕರಣಗಳು, ವೆಹಿಕಲ್ಸಿಗೆಲ್ಲ ಅದನ್ನು ಕಟ್ಟುವಂಥದ್ದು ಒಂದು ಪರಂಪರೆ, ಸಂಪ್ರದಾಯ. ಆವತ್ತಿನ ದಿವಸ ಹೊಸ ಅಕ್ಕಿಯ ಊಟ ಅಂತ ಒಂದು ಸ್ಪೆಷಲ್ ಮಾಡ್ತಾರೆ. 7, 9, 11 ಬಗೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡಿ ಮನೆಯವರೆಲ್ಲ ರಿಲೇಟಿವ್ಸ್ ಎಲ್ಲ ಒಟ್ಟಾಗಿ ಊಟ ಮಾಡೋ ಹೊಸ್ತು ಅಂತ ಈಚೆ ಉಡುಪಿಯಿಂದ ಆಚೆ ಹೇಳುವಂಥದ್ದು. ಸೊ ಇದನ್ನ ಮಾಡ್ತಾರೆ. ಈ ಚಿಕ್ಕದಿರುವಾಗ ನಾನು ಕಾಯ್ತಾ ಇರೋದು ವರ್ಷದಲ್ಲಿ ಆವಾಗ ಸ್ವಲ್ಪ ಊಟ ತಿನ್ನೋದಂದ್ರೆ, ನಾನು ನೋಡಿದ್ರೆ ಯಾರು ಜಾಸ್ತಿ ತಿಂತೇನೆ ಅಂತ ಹೇಳಲ್ಲ, ಬಟ್ ನಾನು ತುಂಬ ಫುಡಿ. ಸೊ ಎಕ್ಸಸೈಸ್ ಸಹ ಹಾಗೆ ಮಾಡ್ತೀನಿ. ಸೊ ಈ ಹೊಸ್ತು ಬರಬೇಕಾದ್ರೆ ನನಗೆ ಈ ವರ್ಷ ಎಷ್ಟು ಬಗೆ ಮಾಡ್ಬೋದು ಮನೇಲಿ, ಒಂದು ತಿಂಗಳಿರುವಾಗಲೇ ಈ ವರ್ಷ 7 ಬಗೆ ಇರುತ್ತಾ, 9 ಇರುತ್ತಾ, 11 ಐಟಮ್ಸ್ ಇರುತ್ತಾ ಅಂತ. ಸೊ ಇದನ್ನ ಕೇಳೋದು. ಸೊ ಆಮೇಲೆ ಈ 9 ದಿವಸ ನಮ್ಮ ರಿಲೇಟಿವ್ಸ್ ಇರ್ಬೋದು ಅಥವಾ ಸುತ್ತಮುತ್ತ ಆಚೀಚೆ ಮನೇಲೆಲ್ಲ ಬೇರೆಯವ್ರ ಮನೇಲಿ ಬೇರೆ ಬೇರೆ ದಿನ ಇರುತ್ತೆ. ನಮ್ಮ ಮನೇಲಿ ಫಸ್ಟ್ ನವರಾತ್ರಿ ಇದ್ರೆ 2ನೇ ನವರಾತ್ರಿ ಇನ್ಯಾರದೋ ಮನೇಲಿ ಇರುತ್ತೆ. ಸೊ ನಮಗೆ 9 ದಿವಸ ಭರ್ಜರಿ ಊಟ. ಸೊ ಒಬ್ರೊಬ್ರು ಮನೆಗೆ ಹೋಗೋದು. ನನಗೆ ಸಿಟ್ಟು ಬರೋದು ಯಾವಾಗ ಅಂದರೆ, ಕೆಲವೊಂದು ವರ್ಷ ಏನಾಗುತ್ತೆ, ಯಾರೊಬ್ರು ನನ್ನ ಚಿಕ್ಕಪ್ಪನ ಮನೇಲೋ ಮಾವನ ಮನೇಲೋ, ಸೊ ಅವ್ರ ಮನೇಲಿ ಬೇರೆ ಏನೋ ಕಮಿಟ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ ಯಾವ ದಿವಸ ಇರುತ್ತೆ ಅದೇ ದಿವಸ ಅವ್ರ ಮನೇಲಿ ಮಾಡ್ತಾರೆ. ಅವಾಗ ಒಂದು ಒಳ್ಳೆ ಇದು ಮಿಸ್ ಆಯ್ತಲ್ಲ ಅಂತ. ಆದರೂ ಬಿಡುವುದಿಲ್ಲ. ಮಧ್ಯಾಹ್ನ ಇಲ್ಲಿ ಊಟ ಮಾಡಿ 4 ಗಂಟೆ ಅವ್ರ ಮನೆಗೆ ಹೋಗಿ ಅಟ್ಲೀಸ್ಟ್ ಒಂದು ಪಾಯಸ ಆದರೂ ಕುಡಿದು ಬರಬೇಕು. ಸೊ ಈ ಥರದ ಮೆಮೊರೀಸ್ ಇದೆಲ್ಲ ಈಗ ತುಂಬ ಮಿಸ್ ಮಾಡ್ಕೊಳ್ತೇವೆ. ಈ ವರ್ಷ ನಮ್ಮ ಮನೇಲಿ ಆದದ್ದಕ್ಕೆ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಈ ನೆನಪುಗಳು ಯಾವತ್ತೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಕೆಲವೊಮ್ಮೆ ಬೇಸರ ಆಗುತ್ತೆ. ಮತ್ತು ನೆನಪು ಮಾಡ್ಕೊಂಡಾಗ ಒಂದಷ್ಟು ಟೆನ್ಷನ್ ಎಲ್ಲ ದೂರ ಆಗಿ, ವಾವ್ ಎಷ್ಟು ಚೆನ್ನಾಗಿತ್ತು, ನಿಜವಾದ ಜೀವನ ಅದೇ ಅಂತ ಅನಿಸುತ್ತೆ. ಕಲಾವಿದರಿಗೆ ವೇದಿಕೆ ಸಿಗುವಂಥದ್ದೇ ದೊಡ್ಡ ಹಬ್ಬ. ದೊಡ್ಡ ಹಬ್ಬ ಸಾಧ್ಯನೇ ಇಲ್ಲ. ಅದರಲ್ಲೂ ಒಬ್ಬ ನಿರೂಪಕನಿಗೆ ಅಥವಾ ನಿರೂಪಕಿಗೆ ಮೈಕ್ ಕೈಯಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಅದು ದೊಡ್ಡ ಪ್ರಸಾದ. ಖಂಡಿತ ಇಲ್ಲ ಸರ್. ಅಷ್ಟು ಖುಷಿ ಆಗುವಂತ ಸಂದರ್ಭ. ಅದು ಕೂಡ ಮೈಸೂರು ದಸರಾ ನೀವು ಹೇಳಿದಾಗೆ ನಾವು ಇಲ್ಲಿ ಟಿವಿ ಅಲ್ಲಿ ಕೂತ್ಕೊಂಡು ನೋಡ್ತೇವೆ. ಒಂದು ದಿನ ನೀವು ಅಲ್ಲಿ ಹೋಸ್ಟ್ ಮಾಡ್ತೀರಿ ಅಂತ ಯಾವತ್ತಾದ್ರೂ ಎನಿಸಿದ್ದಿದೆಯಾ ಸರ್? ಇಲ್ಲ, ಲೈಫಲ್ಲಿ ಯಾವತ್ತೂ ಎಣಿಸಿರ್ಲಿಲ್ಲ. ನಾನು ಚಿಕ್ಕವನಿದ್ದಾಗ ಈ ರೇಡಿಯೋ ಅಂದರೆ ನನಗೆ ತುಂಬ ಪ್ಯಾಷನ್. ಅಂದರೆ ಸಣ್ಣದಿರುವಾಗಲೂ ಮನೇಲಿ ಟಿವಿ ಇದ್ರೂ ಸಹ ನಾನು ರೇಡಿಯೋ ಕೇಳ್ತಿದ್ದೆ. ಅದರಲ್ಲೂ ಕೂಡ ಈ ವಾರ್ತೆ ಹೇಳೋದು ಅದನ್ನು ಇಮಿಟೇಟ್ ಮಾಡ್ತಿದ್ದೆ. ಈ ಮನೇಲಿ ದೇವ್ರ ಪೂಜೆಗೆ ಊದುಬತ್ತಿ ತಗೊಂಡು ಬಂದರೆ ಖಾಲಿ ಆದಾಗ ಇದಿರ್ತದಲ್ಲ ಪೈಪ್, ಸೊ ಅದನ್ನು ಹಿಡ್ಕೊಂಡು ಹೀಗೆ ಹೇಳೋದು, ಆಕಾಶವಾಣಿ ವಾರ್ತೆಗಳು. ಸೊ ಫುಲ್. ಆಮೇಲೆ ಕ್ರಿಕೆಟ್ ಕಾಮೆಂಟ್ರಿ ಅಂದರೆ ನಂಗೆ ತುಂಬ ಇಷ್ಟ. ಈ ರೇಡಿಯೋದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಬರಬೇಕಾದ್ರೆ ಕೇಳೋದು ಮತ್ತು ಅದನ್ನು ಹಾಗೆ ನನ್ನಷ್ಟಕ್ಕೆ ನಾನು ಹೇಳೋದು. ಆಮೇಲೆ ನಾನು ಅದಕ್ಕೆ ಕಾಮೆಂಟ್ರಿ ನಾನು ಹೈಸ್ಕೂಲ್ ಡೇಸಲ್ಲೇ ಬೇರೆ ಬೇರೆ ಸ್ಟೇಟ್ ಲೆವೆಲ್ ಮ್ಯಾಚ್ಗಳಾದಾಗ ಕಾಮೆಂಟ್ರಿ ಮಾಡಲಿಕ್ಕೆಲ್ಲ ಹೋಗ್ತಿದ್ದೆ. ಸೊ ಆ ರೇಡಿಯೋ ಜೊತೆಗೆ ಈ ನಿರೂಪಣೆ ಮಾಡುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಹುಚ್ಚು ಆವಾಗಲೇ ಶುರುವಾಗಿತ್ತು ನನಗೆ. ಸೊ ಅದು ಅಲ್ಲಿಂದ ಇಲ್ಲಿವರೆಗೆ ಊದುಬತ್ತಿ ಇದೇನಿದೆ ಪೈಪ್ ಏನಿದೆ ಬಿಸಾಡುವಂಥದ್ದು, ಅದರಿಂದ ಇವತ್ತು ಹೈ ಎಂಡ್ ಮೈಕ್ ಹಿಡ್ಕೊಂಡು ಮಾತಾಡುವವರೆಗೆ ಎಲ್ಲೋ ಒಂದು ಕಡೆ ಕರ್ಕೊಂಡು ಬಂದಿದೆ ಅಂತ ಹೇಳಿದ್ರೆ, ನಾವು ಹೇಗೆ ಚೈಲ್ಡ್ಹುಡ್ಡಿಂದ ನಮ್ಮ ಅಭಿರುಚಿನ ನಾವು ಬೆಳೆಸ್ಕೊಳ್ತೀವಿ, ಯಾವುದ್ರ ಮೇಲೆ ಆಸಕ್ತಿ ಬರುತ್ತೆ. ಬರೀ ಯೋಚನೆ ಮಾಡೋದು ಮಾತ್ರ ಅಲ್ಲ. ನಾನೊಂದು ದಿವಸ ಸ್ಪಂದನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕೀರ್ತಿಯವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ, ಇಂಟ್ರ್ಯಾಕ್ಟ್ ಮಾಡ್ತೀನಿ. ಸೊ ಇದು ಯಾರು ಕನ್ಸಲ್ಲಿ ಕಂಡಿರಲ್ಲ, ಬಟ್ ಅದಾಗುತ್ತೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಒಂದಷ್ಟು ಪ್ರಯತ್ನ ಕಾರಣ ಅಂತ ನನ್ನ ಭಾವನೆ. ಸೊ ನೀವು ಊದುಬತ್ತಿ ಪೈಪ್ ಹೇಳಿದ್ರೆ ನನಗೆ ನಾನು ಪೌಡರ್ ಅನ್ನ ಇಟ್ಕೊಂಡು ಹೋಸ್ಟ್ ಮಾಡಿದ್ದು ನೆನಪಾಗ್ತದೆ. ಅಂಡ್ ಊದುಬತ್ತಿ ನಾವು ಹೇಳುವಂತ ಸರ್ ಸರಳವಾಗಿ ಊದುಬತ್ತಿ ಅಂತ ಹೇಳಿದ್ರೆ ಅದನ್ನ ಪೈಪ್ ಅನ್ನು ಫುಲ್ ಊದಿ ಅದನ್ನ ಟೈ ಮಾಡಿ ಅದಕ್ಕೆ ಹಾರಿ ಸೌಂಡ್ ಮಾಡುವಂತ ಒಂದು ಹ್ಯಾಬಿಟ್ ಸಣ್ಣ ಮಕ್ಳಿಗಿದೆ. ಸೊ ನೀವು ಅದನ್ನ ಯೂಸ್ ಮಾಡ್ಕೊಂಡು ಈಗ ಸೌಂಡ್ ಮಾಡ್ತಾ ಇದ್ದೀರಿ. ಸೊ ಅದು ತುಂಬಾ ಖುಷಿ ಕೊಡುವಂತ ವಿಷಯ. ಆದ್ರೆ ಒಂದು ಬೇಜಾರು ಸರ್ ನಮ್ಗೆ, ಸೊ ಯಾವುದೇ ದೊಡ್ಡ ಇವೆಂಟ್ ಇರ್ಲಿ, ಗೆಸ್ಟ್ ಯಾರು ಬರ್ತಾರೆ ಅದು ಬೇಡ, ಯಾರು ಹೋಸ್ಟ್ ಮಾಡ್ತಾ ಇದ್ದಾರೆ RJ ಪ್ರಸನ್ನ ಅವರು ಅಂತ. ಸೊ ಎಲ್ಲಾ ದೊಡ್ಡ ಹೋಸ್ಟ್, ಸ್ಪೆಷಲಿ ಮಂಗಳೂರಿಗಿಂತ ಜಾಸ್ತಿ ಹೊರಗಡೆ ಕೂಡ ನೀವು ಹೋಸ್ಟ್ಗಳನ್ನ ಮಾಡ್ತೀರಿ. ಸೊ ಅದು ಹೇಗೆ ಸರ್, ಇಂಥ ಅಪರ್ಚುನಿಟೀಸ್ ಅನ್ನೆಲ್ಲ ಹೇಗೆ ಗ್ರ್ಯಾಬ್ ಮಾಡ್ಕೊಂಡ್ರಿ? ಇಲ್ಲ, ಗ್ರ್ಯಾಬ್ ಮಾಡೋದು ಅಂತ ಹೇಳಿದರೆ ಈ ಟ್ಯಾಲೆಂಟ್ ಅನ್ನೋ ವಿಷಯ ಬಂದಾಗ ಇಲ್ಲಿ ಇನ್ಫ್ಲುಯೆನ್ಸ್ ನಡೆಯೋದಿಲ್ಲ. ಸೊ ಒಂದು ಶೋ ನನಗೆ ಈಗ ಡಾಕ್ಟರ್ ಎಸ್ ಜಾನಕಿ ಅಮ್ಮನ ಶೋ ಹೋಸ್ಟ್ ಮಾಡಿದ್ದೀನಿ, ವಾಣಿ ಜಯರಾಮ್, SP ಬಾಲಸುಬ್ರಹ್ಮಣ್ಯಂ ಅವರು ಲಾಸ್ಟ್ ಟೈಮ್ ಅವರು ಪ್ರೋಗ್ರಾಮ್ ಮಾಡಿದಾಗ ಮಂಗಳೂರಲ್ಲಿ ಅದು ಕೂಡ ಆರಂಭದಲ್ಲಿ ನನಗೆ ಸಿಕ್ಕಿತ್ತು. ಸೊ ಇದೆಲ್ಲ ಹೇಗಾಗುತ್ತೆ ಅಂತ ಹೇಳಿದರೆ, ಒಂದು ಶೋ ನೋಡಿರ್ತಾರೆ, ನೋಡಿದ ಯಾರೋ ಒಬ್ಬರು ರೆಫರ್ ಮಾಡ್ತಾರೆ. ಸೊ ಹಾಗೆ ಕಾಂಟ್ಯಾಕ್ಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಯಾರೋ ಒಬ್ಬರು ಹೇಳಿದಾಗ
ಅಥವಾ ಇನ್ಫ್ಲುಯೆನ್ಸ್ ಮಾಡಿ ಸಿಗುವಂಥದ್ದು ಸ್ವಲ್ಪ ಕಡಿಮೆ. ಯಾಕಂತ ಹೇಳಿದರೆ ಸಾವಿರಾರು ಜನ ಲಕ್ಷಾಂತರ ಜನ ಬರುವಂಥ ವೇದಿಕೆಗಳಲ್ಲಿ ಆರ್ಗನೈಸರ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ಹಾಗೆ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಕಾರ್ಯಕ್ರಮ ನಿರೂಪಣೆ ಸ್ವಲ್ಪ ಡಲ್ ಆಯಿತು ಅಂತ ಹೇಳಿದರೆ ಇಡೀ ಪ್ರೋಗ್ರಾಮ್ ಅವರಿಗೆ ಜನರಿಗೆ ಖುಷಿ ಆಗಲ್ಲ. ಸೊ ಹಾಗಾಗಿ ಈ ನೋಡಿ ನಮ್ಮನ್ನು ಆಯ್ಕೆ ಮಾಡೋದು ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ. ನನಗೆ ನನ್ನ ಗುರುಗಳು ಹೇಳಿರುವಂಥ ಒಂದು ಮಾತು ನೆನಪಾಯಿತು, ಕಲಾವಿದರು ಒಂದು ಕಡೆ ಹೋದರೆ 10 ಆಪರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬರಬೇಕಂತೆ. ಸೊ ಆ ಒಂದು ಶಕ್ತಿ ಇದ್ದವರು ಸರ್ವೈವ್ ಆಗ್ತಾರೆ ನಿಮ್ಮ ಥರ ಅಂತ ಹೇಳ್ಬೋದು. ಸೊ ನೀವಾಗ ಕಾಮೆಂಟ್ರಿ ಅಂತ ಹೇಳಿದ್ರಿ ಸರ್, ನೀವು ಒಂದು ಲೈಟಾಗಿ ಕಾಮೆಂಟ್ರಿ ಮಾಡಿ ತೋರಿಸಿ. ಆ್ಯಕ್ಚುಲಿ ಕಾಮೆಂಟ್ರಿ ಮಾಡೋದನ್ನು ಬಿಟ್ಟು ಒಂದು 18 ವರ್ಷ ಆಯ್ತೇನೋ. ಓಕೆ. ಸೊ ಟೆನ್ನಿಸ್ ಬಾಲ್ ಕ್ರಿಕೆಟಲ್ಲಿ ನಾನು ಮಾಡ್ತಾ ಇದ್ದೆ ಮುಂಚೆ. ಸೊ ಹಾಗೆ ಒಂದು ಲೈನ್ ಹೇಳಬೇಕು ಅಂತ ಹೇಳಿದರೆ, ಸೊ ಈಗ ಕನ್ನಡದಲ್ಲಿ ಹೊನಲು ಬೆಳಕಿನ ಮಾಯಾಜಾಲದಲ್ಲಿ ಕುಂದಾಪುರದ ಗಾಂಧಿ ಮೈದಾನದ ಅಂಕಣದ ಒಳಭಾಗದಲ್ಲಿ ನಡೀತಾ ಇದೆ ಕರ್ನಾಟಕ ರಾಜ್ಯದ ನಂಬರ್ 1 ಟೆನ್ನಿಸ್ ಬಾಲ್ ಟೀಮ್ ಚಕ್ರವರ್ತಿ ಕುಂದಾಪುರ ಹಾಗೂ ಬೆಂಗಳೂರಿನ ರಂಗ 11 ನಡುವಿನ ಈ ಒಂದು ಪಂದ್ಯಾಟದಲ್ಲಿ ಚಕ್ರವರ್ತಿ ತಂಡದ ಪರವಾಗಿ ಆರಂಭಿಕ ದಾಂಡಿಗಳಾಗಿ ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಮಾಡ್ತಾರೆ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಕೀರ್ತಿ ಅವರು. ಹಾಗೆ ಸ್ಟ್ರೈಕರ್ ವಿಭಾಗದಲ್ಲಿ ಕೀರ್ತಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶರತ್ ಅವರಿದ್ದಾರೆ. ಈತನ ಮಧ್ಯೆ ಎಸೆತಗಾರಿಕೆ ವಿಭಾಗದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಸುಕೇಶ್ ಅವರು ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಇಂಟು ಪೋಸ್ಟ್. ಕೀರ್ತಿ ಪ್ಲೇಸ್ ಇಂಟು ಎ ಡಿಫೆನ್ಸಿವ್ ಸ್ಟ್ರೋಕ್ ಆನ್ ದಿ ಆನ್ ಸೈಡ್. ಹೀಗೆ ಬರುತ್ತೆ. ಸೊ ತುಂಬ ವರ್ಷ ಆಯಿತು. ಸೊ ಕೈಯಲ್ಲಿ ಮೈಕ್ ಇದ್ದಾಗ ಅದು ಇನ್ನೂ ಸ್ವಲ್ಪ ವಾಯ್ಸ್ ಡೆಪ್ತ್ ಬರುತ್ತೆ ಅನ್ಸುತ್ತೆ ನನಗೆ. ಖಂಡಿತ ಫ್ಲೂಯೆನ್ಸಿ ನೋಡಿದ್ರೆ ನಮ್ಗೆ ಇಲ್ಲಿ ನಡ್ಕೋ ಇಲ್ಲ, ಅಷ್ಟು ಚೆನ್ನಾಗಿ ಆಗಲಿಲ್ಲ. ಬಟ್ ನೀವು ಇದನ್ನು ಕೇಳ್ತೀರಿ ಅಂತಿದ್ರೆ ನಾನು ಸ್ವಲ್ಪ ಕರೆಕ್ಟ್ ನೆನಪು ಮಾಡ್ಕೊಂಡು ಬರ್ತಿದ್ದೆ. ನೆನಪು ಮಾಡ್ಕೊಳ್ತೀನಿ ಅಂತ ಹೇಳಿ ನಾವು ಕೇಳೋದು ಫಸ್ಟೇ ಹೇಳೋದಿಲ್ಲ. ಸೊ ಆನ್ ಸ್ಪಾಟ್ ಮಾಡಿದ್ರೆ ನಿಮ್ಮ ನ್ಯಾಚುರಾಲಿಟಿ ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ಸೊ ನಿಮ್ಮ ಜೊತೆ ಮಾತುಕತೆ ಹೀಗೆ ಮುಂದುವರ್ತದೆ ಸರ್ ಒಂದು ಪುಟ್ಟ ವಿರಾಮದ ನಂತರ. ಓಕೆ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತ ನಮಸ್ತಸ್ಯೈ 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 ನಮೋ ನಮಃ. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತ ನಮಸ್ತಸ್ಯೈ 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 ನಮೋ ನಮಃ. ಎಸ್ ಸರ್, ಒಂದು ಬ್ರೇಕ್ ತಗೊಂಬಂದ್ವಿ. ಆದರೆ ಯಾವತ್ತು ಬ್ರೇಕ್ ಆಗದೆ ನೆನಪಲ್ಲಿ ಇರುವಂತಹ ಒಂದು ವಿಷಯಗಳು ಅಂತ ಹೇಳಿದ್ರೆ ಈ ಮೊದಲ ಕೆಲವೊಂದು ವಿಷಯಗಳೇನಿದೆ ಇದು ಮೊದಲ ಕೈತುತ್ತು ಇರ್ಬೋದು, ಮೊದಲ ಪಾಠ ಇರ್ಬೋದು, ಮೊದಲ ಅಕ್ಷರ ಇರ್ಬೋದು, ಮೊದಲು ನೋಡಿರುವಂತಹ ಸಿನಿಮಾ ಇರ್ಬೋದು, ಅಂಡ್ ಮೊದಲ ಕ್ರಶ್ ಇರ್ಬೋದು. ಸೊ ಹಾಗಾಗಿ ಸೊ ನಿಮ್ಮ ಮೊದಲ ವೇದಿಕೆ ನೆನಪಿದೆಯಾ ಸರ್? ಮೊದಲ ವೇದಿಕೆ ನನಗೆ ನನ್ನ ಸ್ಕೂಲಲ್ಲೇ. ಓಕೆ. 7th ಅಲ್ಲಿ ಸ್ಕೂಲ್ ಡೇ ಫಂಕ್ಷನಲ್ಲಿ ನಾನು ಹೋಸ್ಟ್ ಮಾಡಿದ್ದು ಫಸ್ಟ್ ಟೈಮ್. ಸೊ ಅವತ್ತು ಹೇಗೆ ಅಂತ ಹೇಳಿದ್ರೆ ಫುಲ್ ಬರೆದಿಟ್ಕೊಂಡು ನನಗೆ ಕಾನ್ಫಿಡೆನ್ಸ್ ಇತ್ತು ನಾನು ಮಾತಾಡ್ತೀನಿ ಅಂತ. ಬಟ್ ನನ್ನ ಟೀಚರ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಮಾತಾಡಬೇಕಾದ್ರೆ ತಪ್ಪಾದರೆ ಫುಲ್ ಬರ್ಕೊಂಡು ನಮ್ಮ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ, ಸೊ ಹೀಗೆ ಬರ್ಕೊಂಡು ಓದೋದು. ಫಸ್ಟ್ ಒಂದ್ಸತಿ ಎಂಟರ್ ಆಗಬೇಕಾದ್ರೆ ನಾನು ಅದನ್ನು ನೋಡ್ಕೊಂಡು ಹೇಳಿದೆ. ನಾನು ನೆಕ್ಸ್ಟ್ ನನ್ನಷ್ಟಕ್ಕೆ ನಾನು ಮಾಡಿದೆ, ಚೆನ್ನಾಗಾಯ್ತು ಅಂತ ಹೇಳಿದರು. ಸೊ ಸ್ಕೂಲಿಂದನೇ ಫಸ್ಟ್ ಶುರು ಆಯಿತು. ಆಮೇಲೆ ಈ ಒಂದು ಕಾರ್ಯಕ್ರಮ ವೇದಿಕೆ ಅಂತ ಹೇಳಿದರೆ ನಾನು ರೋಟ್ರಾಕ್ಟಿಗೆ ಜಾಯ್ನ್ ಆದೆ. ರೋಟ್ರಿ ಅಂಗಸಂಸ್ಥೆ, ಇಂಟ್ರಾಕ್ಟ್, ಆಮೇಲೆ ರೋಟ್ರಾಕ್ಟ್. ಸೊ ರೋಟ್ರಾಕ್ಟಿಗೆ ಜಾಯ್ನ್ ಆದಾಗ ರೋಟ್ರಾಕ್ಟ್ ಕಾನ್ಫರೆನ್ಸ್ಗಳನ್ನು ಹೋಸ್ಟ್ ಮಾಡೋದು, ಇಲ್ಲ ರೋಟ್ರಾಕ್ಟ್ ಈವೆಂಟ್ಗಳನ್ನು ಹೋಸ್ಟ್ ಮಾಡುವಂಥದ್ದು. ಸೊ ಒಂದು ಬಿಗ್ ಸ್ಟೇಜ್ ಅಂತ ಹೇಳಿದರೆ 2008 ಅಲ್ಲಿ IPL ಲಾಂಚ್ ಆದಾಗ, ಇಂಡಿಯನ್ ಪ್ರೀಮಿಯರ್ ಲೀಗ್ ಲಾಂಚ್ ಆದಾಗ ಬೆಂಗಳೂರು ಟೀಮ್ನ ಪ್ರಮೋಷನಲ್ ಈವೆಂಟ್ಸ್ ಇತ್ತು. ಅದು ನಾರ್ತ್ ಕರ್ನಾಟಕ ಫುಲ್ ಬೇರೆ ಬೇರೆ ಸಿಟಿಗೆ ಹೋಗಿ ಅಲ್ಲಿನ ಕಾಲೇಜ್ಗಳಲ್ಲಿ ಈವೆಂಟ್ಗಳನ್ನು ಮಾಡಲಿಕ್ಕೆ, ಈ RCB ಟೀಮನ್ನು ಪ್ರಮೋಟ್ ಮಾಡಲಿಕ್ಕೆ. ಸೊ ಆಡಿಷನ್ ಇತ್ತು ಬೆಂಗಳೂರಲ್ಲಿ. ಸೊ ನಾನೊಂದು ಟ್ರೈ ಮಾಡುವ, ನನ್ನ ಅಣ್ಣನ ಮನೆ ಬೆಂಗಳೂರಿಗೆ ಹೋಗಿದ್ದೆ. ಹೋದಾಗ ನ್ಯೂಸ್ ಪೇಪರಲ್ಲಿ ನೋಡಿದೆ, ಒಂದು ಟ್ರೈ ಮಾಡುವಂತೆ ಇಂದಿರಾನಗರಲ್ಲಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅವ್ರು ಆಡಿಷನ್ ಇಟ್ಕೊಂಡಿದ್ರು. ಸೊ ಹೋದರು, ತುಂಬ ಜನ ಬಂದಿದ್ರು. ನಾನು ಸುಮ್ಮನೆ ಹೀಗೆ ಒಂದು ನೋಡುವ, ಎಕ್ಸ್ಪೀರಿಯನ್ಸ್ ಮಾಡುವ ಆಡಿಷನ್ ಹೇಗಿರುತ್ತೆ ಅಂತ. ಸೊ ಹೋಗಿ ಬಂದು 2 ದಿವಸ ಆದ್ಮೇಲೆ ಕಾಲ್ ಮಾಡಿದೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಸೊ 1 ಮಂತ್ ಈವೆಂಟ್ ಅದು. 1 ಮಂತ್ RCB ತುಂಬ ಚೆನ್ನಾಗಿತ್ತು. ವಿನ್ನರ್ಸಿಗೆ RCB ಜರ್ಸಿ ಇರ್ಬೋದು, ಇಲ್ಲ ದ್ರಾವಿಡ್ ಸೈನ್ ಮಾಡಿದ ಬ್ಯಾಟ್ ಇರ್ಬೋದು,
ಸೊ 11 ಜನ ವಿನ್ನರ್ಸ್ಗೆ ಕಿಂಗ್ಫಿಶರ್ ಏರ್ಲೈನ್ಸಲ್ಲಿ ಬಾಂಬೆಗೆ ಹೋಗಿ ಮ್ಯಾಚ್ ನೋಡಲಿಕ್ಕೆ, ಸೊ ಈ ಥರ ಎಲ್ಲ ಇತ್ತು. ಗೇಮ್ಸ್ ಎಲ್ಲ ಮಾಡಿ ವಿನ್ನರ್ಸಿಗೆ ಇದು ಕೊಡೋದು. ಸೊ 1 ಮಂತ್ ನಾನು ಕರ್ನಾಟಕ ಬೇರೆ ಬೇರೆ ಡಿಸ್ಟಿಕ್ಗಳನ್ನು ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡಿದ್ದು ಅದೇ ಟೈಮಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಗಳನ್ನು ನಾರ್ತ್ ಕರ್ನಾಟಕದಲ್ಲಿ ನಾವು ಕವರ್ ಮಾಡಿದ್ವಿ. ಸೊ ಅದೊಂದು ಬಿಗ್ಗೆಸ್ಟ್ ಈವೆಂಟ್ 2008ಅಲ್ಲಿ. ಅದಕ್ಕೂ ಮುಂಚೆ ಎಲ್ಲ ಈ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು, ಗಣೇಶೋತ್ಸವ, ಶಾರದೋತ್ಸವ, ಸಾಮಾನ್ಯವಾಗಿ ಕ್ರಿಕೆಟ್ ಮ್ಯಾಚ್ ನಡಿಬೇಕಾದ್ರೆ ಒಂಚೂರು ಕಾಮೆಂಟ್ರಿ ಇಲ್ಲ ಇನಾಗ್ರೇಷನ್ ಪ್ರೋಗ್ರಾಮ್ ಇರ್ಬೋದು, ಇಲ್ಲ ಎಲ್ಲೋ ಪೊಲಿಟಿಕಲ್ ಯಾರೊಬ್ಬರು ಮಿನಿಸ್ಟ್ರ ಇಲ್ಲ ಯಾರೊಬ್ಬರು ಬರ್ತಾರೆ, ಸೊ ಸಭಾ ಕಾರ್ಯಕ್ರಮ ಇದೆಲ್ಲ ಮಾಡ್ತಿದ್ದೆ. ಸೊ ಅದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ತು. ಆನಂತರ ಬೆಂಗಳೂರು, ಮೈಸೂರಲ್ಲಿ ಸಾಕಷ್ಟು ಈವೆಂಟ್ಗಳನ್ನು ನಾನು ಬೇರೆ ಬೇರೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿಗೆ ಮಾಡಿದೆ. ಆನಂತರ ಲೈಫ್ ಟೈಮ್ ಮೆಮೊರಿ ಅಂತ ಹೇಳಿದರೆ ಡಾಕ್ಟರ್ ಎಸ್ ಜಾನಕಿಯಮ್ಮನ ಒಂದು ಕಾರ್ಯಕ್ರಮ, ವಾಣಿ ಜಯರಾಮ್ ಅವ್ರದ್ದು, ಅದೆರಡು ಕುಂದಾಪುರದಲ್ಲಾಗಿದ್ದು. ಸೊ ಹೀಗೆ ಬೇರೆ ಬೇರೆ ಶೋಗಳು, ದಸರಾ ಮಾಡಬೇಕು ಅಂತ ಇತ್ತು. ದಸರಾದಲ್ಲಿ ಒಂದು ವರ್ಷ ಅವಕಾಶ ಸಿಕ್ತು. ಆ 1 ವರ್ಷ ಅನ್ನೋದು ಮತ್ತೆ ಪ್ರತಿ ವರ್ಷ ಮಾಡೋ ಹಾಗೆ ಮಾಡ್ತು. ಆ್ಯಂಡ್ ಇನ್ನೊಂದು ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಹೇಳಿದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠ, ಆಂಧ್ರ. ಸೊ ನಾನು ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತ. ಸೊ ನಮ್ಮದು ಅಪ್ಪ ಸಹ ಮನೆಯಲ್ಲಿ ಎಲ್ಲರೂ ಸಹ. ಸೊ ಚಿಕ್ಕ ವಯಸ್ಸಿಂದ ಪ್ರತಿ ವರ್ಷ ಆರಾಧನಾ ಮಹೋತ್ಸವಕ್ಕೆ ಇಲ್ಲಿ ಉಡುಪಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಯಾವತ್ತೋ ಒಂದು ದಿವಸ ನಾನು ಅಲ್ಲಿಗೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಕಾರ್ಯಕ್ರಮ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. 2013ನಲ್ಲಿ ಆ ಒಂದು ಅವಕಾಶ ಸಿಕ್ತು. ಸೊ ಮಂತ್ರಾಲಯದಲ್ಲಿ ಮೊದಲ ಬಾರಿಗೆ ಆರಾಧನಾ ಮಹೋತ್ಸವದಲ್ಲಿ ಒಂದು ಕಾರ್ಯಕ್ರಮ ಸಿಗುತ್ತೆ. ಅದು ಉಡುಪಿಯ ಒಂದು ಡ್ಯಾನ್ಸ್ ಟೀಮ್ ಭಾರ್ಗವಿ ಅಂತ, ಶ್ರೀಕಾಂತ್ ಉಪಾಧ್ಯಾಯ ಅಂತ ಅವ್ರು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಕೂಡ, ಮೊನ್ನೆ ಆಗಸ್ಟಲ್ಲಿ ಸಹ ನಾನು ಕಾರ್ಯಕ್ರಮ ಮಾಡಿದ್ದೆ. ಸೊ ಅದೊಂದು ನನಗೆ ತುಂಬ, ನನ್ನ ತಂದೆಗೆ ನಾನು ಈಗ ವಿಜಯ್ ಪ್ರಕಾಶ್ ಅರ್ಜುನ್ ಜನ್ಯ ಕಾನ್ಸರ್ಟ್ ಸಹ ಹೋಸ್ಟ್ ಮಾಡಿದ್ದೀನಿ. ಅರ್ಜುನ್ ಜನ್ಯ ಲೈವ್ ಇನ್ ಕಾನ್ಸರ್ಟು, ಆಮೇಲೆ ವಿಜಯ್ ಪ್ರಕಾಶ್, ಸೊ ಎಲ್ಲ ಮಾಡಿದೆ. ಆದರೆ ನಂದು ಮನೇಲಿ ಅಪ್ಪಂಗೆ ತುಂಬ ಖುಷಿ ಏನು ಅಂತ ಹೇಳಿದರೆ, ಅವರಿಗೆ ಒಂದು ಪ್ರೌಡ್ ಇದು ಎಲ್ಲರ ಹತ್ರ ಹೇಳೋದು, ನನ್ನ ಮಗ ಮಂತ್ರಾಲಯದಲ್ಲಿ ಮಾಡಿದ್ದಾನೆ, ಧರ್ಮಸ್ಥಳದಲ್ಲಿ ಕಾರ್ಯಕ್ರಮ ಮಾಡಿದ್ದಾನೆ. ಸೊ ಅದು ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅದೊಂದು. ಸೊ ಹಾಗೆ ಹೇಳೋದಕ್ಕೆ ಹೋದಾಗ ತುಂಬಾ ಕಾರ್ಯಕ್ರಮಗಳು ಸಿಕ್ಕಿದೆ. ಬಹುಶಃ ಕೋಸ್ಟಲ್ ಕರ್ನಾಟಕದಲ್ಲಿ ಯಾವ ನಿರೂಪಕನಿಗೆ ಕೂಡ ಸಿಗದೆ ಇರೋವಂಥ ಕೆಲವೊಂದು ವೇದಿಕೆಗಳು ನನಗೆ ಸಿಕ್ಕಿದೆ. ಅಂದರೆ ಇನ್ನು ಮುಂದೆ ಸಿಗದೆ ಇರೋವಂಥದ್ದು. SP ಬಾಲಸುಬ್ರಹ್ಮಣ್ಯಂ ಜೊತೆಗೆ ಇನ್ನು ಮಾಡ್ತೀನಿ ಅಂದರೆ ಯಾರಿಗೂ ಸಿಗಲ್ಲ. ಸೊ ಎಲ್ಲೋ ಒಂದು ಕಡೆ ನನ್ನ ಒಂದು ಭಾಗ್ಯ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಚೈಲ್ಡ್ಹುಡ್ಡಿಂದ ಅವ್ರದ್ದೇ ಹಾಡುಗಳನ್ನು ಕೇಳಿ ಬೆಳೆದವರಿಗೆ ಎಲ್ಲೋ ಒಂದು ಕಡೆ ಅವ್ರ ಜೊತೆಗೆ ಸ್ಟೇಜನ್ನು ಶೇರ್ ಮಾಡೋದು ಅದೊಂದು ಅವಿಸ್ಮರಣೀಯ ಕ್ಷಣ ಆಗಿರುತ್ತೆ. ಸರ್, ಇದು ಆಕ್ಚುಲಿ ತಪ್ಪಾದ ಪ್ರಶ್ನೆ. ಈವೆಂಟ್ಸ್ಗಳ ನೆನಪಿದೆಯಾ ಸರ್? ಎಷ್ಟು ಈವೆಂಟ್ಸ್ಗಳನ್ನು? ಹಾಂ, ನೆನಪಿದೆ. ನಾನೆಲ್ಲ ಬರೆದಿಡ್ತೀನಿ. ಯಾಕಂದರೆ ಇವತ್ತು ಸ್ಪಂದನಕ್ಕೆ ಬಂದು ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ಇದು ಕೂಡ ನನ್ನ ಡೈರಿಯ ಪುಟದಲ್ಲಿ ನೋಟ್ ಆಗಿರುತ್ತೆ. ಸೊ ಯಾಕಂದರೆ ನಾವೇನು ಮಾಡ್ತೀವಿ ಅದನ್ನು ನಾವು ಬರೆದಿಡಬೇಕು. ಯಾವಾಗ ಈ ಎಲ್ಲ ಇದೆಲ್ಲ ನಾನು ಎಂಡ್ವರೆಗೆ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಯಾವುದೋ ಒಂದು ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ಈ ಜರ್ನಿ ಎಂಡ್ ಆಗಲೇಬೇಕು. ಸೊ ಆವಾಗ ಆ ನಂತರದ ದಿನಗಳೇನಿದೆ, ನಾವೆಲ್ಲ ಆರೋಗ್ಯದಿಂದ ಸರಿಯಾಗಿದ್ದಾಗ ಈ ಒಂದೊಂದೇ ಡೈರಿಯ ಪುಟ ನೋಡಿದಾಗ ನಮಗೆಲ್ಲೋ ಒಂದು ಕಡೆ ಖುಷಿ ಸಿಗುತ್ತೆ. ಸೊ ನಾನು ಆವತ್ತಲ್ಲಿ ಮಾಡಿದ್ದೆ. ಬರೀ ಬರೆದಿಡೋದು ಒಂದು ಡಾಕ್ಯುಮೆಂಟೇಷನಿಗೆ ಅಂತಲ್ಲ. ಸೊ ನೀವು ಒಂದು 10 ವರ್ಷದ ಹಿಂದೆ ಏನು ಮಾಡಿದ್ರಿ ಅದನ್ನು ತೆಗೆದು ನೋಡಿ, ಆ ಪೇಜನ್ನು, ಆ ವಿಷಯ ನೀವು ನೋಡ್ತಾ ಇದ್ದಾಗ ನಿಮ್ಮ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಸೊ ಒಂದಷ್ಟು ನೆನಪಾಗ್ತಾರೆ. ಆ ಈವೆಂಟ್ ನೆನಪಾಗುತ್ತೆ, ಅಲ್ಲಿದ್ದಂಥ ಜನ ನೆನಪಾಗ್ತಾರೆ, ಆ ಈವೆಂಟ್ ನಿಮ್ಗೆ ಹೇಗೆ ಸಿಕ್ತು ಅನ್ನೋದು ನೆನಪಾಗುತ್ತೆ. ಈವೆಂಟ್ ಆದ ನಂತರ ನಿಮ್ಗೆ ಏನು ಕಾಂಪ್ಲಿಮೆಂಟ್ಸ್ ಬಂತು ಅಥವಾ ಏನು ಕಂಪ್ಲೇಂಟ್ಸ್ ಬಂತು ಅದು ಕೂಡ ನೆನಪಾಗುತ್ತೆ. ಸೊ ಒಂದಷ್ಟು ಹೊತ್ತು ಈ ನೆನಪಿನ ಜೊತೆಗೆ ನಿಮ್ಮನ್ನು ನೀವು ಕಳೆದೋಗ್ಬಿಡ್ತೀರಾ, ಅಂದರೆ ಕಳ್ಕೊಂಡು ಬಿಡ್ತೀರಾ. ನಿಮ್ಮ ಆ ಟೈಮಲ್ಲಿ ನಿಮ್ಗೆ ಏನು ಟೆನ್ಷನ್ ಇರುತ್ತೋ ಗೊತ್ತಿಲ್ಲ, ಬಟ್ ಅದೆಲ್ಲದರಿಂದ ಹೊರಗೆ ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಇದು ನಾನೊಬ್ಬ RJ ಆಗಿ ಅಂತಲ್ಲ, ಯಾವುದೇ ಪ್ರೊಫೆಷನ್ ನೀವು ಮಾಡಿ, ಒಬ್ಬ ಅಕೌಂಟೆಂಟ್ ಬೇಕಾದರೆ ಆಗಿರಿ, ನೀವು ಲೈಫಲ್ಲಿ ನಡೆಯುವಂಥ ಕೆಲವೊಂದು ಘಟನೆಗಳಿದೆಯಲ್ಲ, ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಂಥ ವಿಷಯಗಳನ್ನು ಬರೆದಿಡಿ. ತುಂಬ ಬೇಸರ ಆಗಿರೋದನ್ನು ಬರೆದಿಡಬೇಡಿ. ಯಾಕಂತ ಹೇಳಿದರೆ ಅದು ಮತ್ತೆ ನಿಮಗೆ ನೋವನ್ನು ಕೊಡುತ್ತೆ. ಖುಷಿಯಾಗಿರುವಂಥದ್ದು ನಡೆದಾಗ ಬರೆದಿಡಿ ಒಂದು ಡೈರಿಲಿ. ಅದು ಯಾವತ್ತೋ ಒಂದು ದಿವಸ ತೆಗೆದು ನೋಡಿ. ಆ ಟೈಮಲ್ಲಿ ಆ ಘಟನೆ ನಡಿಬೇಕಾದ್ರೆ ಇದ್ದವರು ನಿಮ್ಮ ಜೊತೆಗೆ ಈಗ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ, ಬಟ್ ಅವ್ರ ನೆನಪಾಗುತ್ತೆ. ಸೊ ಒಂದಷ್ಟು ಒಳ್ಳೆ ವಿಷಯಗಳು ಮನಸ್ಸಲ್ಲಿ ರೀಕಾಲ್ ಆಗುತ್ತೆ. ಸೊ ಇದೆಲ್ಲ ಒಂದು ಕಡೆ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ಬರೆದಿದ್ದೀನಿ. 1300 ಈವೆಂಟ್ಗಳಾಗಿದೆ. 1311ರಷ್ಟು ಈವೆಂಟನ್ನು ನಾನೀಗ ಇಷ್ಟರವರೆಗೆ ಮಾಡಿದ್ದೀನಿ. ನನ್ನ ಈ ಒಂದು MC ಆಗಿ ನಾನು ಶುರು ಮಾಡಿರುವಂಥ ನನ್ನ ಒಂದು ಜರ್ನಿಯಲ್ಲಿ. ಬ್ಯೂಟಿಫುಲ್. ಸೊ ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ. ಸವಿ ನೆನಪುಗಳನ್ನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಯಾವತ್ತಿಗಾದ್ರೆ ಅದು ಸ್ಟ್ರೆಸ್ ರಿಲೀಫ್ ಮಾಡಬಹುದು. ಖಂಡಿತವಾಗ್ಲೂ ಕೂಡ. ಸೊ ಇದೇ ರೀತಿ ಮಾತಾಡುವಾಗ ನಂಗೊಂದು ಕ್ವೆಶನ್ ಬರ್ತಾ ಇದೆ ಸರ್. ನೀವು
ಹೀಗೆ ತುಂಬಾ ಡೀಸೆಂಟ್ ಅಥವಾ ನಾಟಿ ಏನಾದ್ರು ಇದ್ರ ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ? ಇಲ್ಲ, ನನಗೆ ತುಂಬ ಸಿಟ್ಟು ಜಾಸ್ತಿ, ಅಂದರೆ ಈಗಲ್ಲ. ಸೊ ಚೈಲ್ಡ್ಹುಡ್ಡಲ್ಲಿ ತುಂಬ ಕೋಪ ಜಾಸ್ತಿ ನನಗೆ. ಸಣ್ಣ ಸಣ್ಣ ವಿಷಯಗಳಿಗೆ ನಾನು ತುಂಬ ನಾಟಿ ಆಗಿದ್ದೆ. ಒಡೆದು ಹಾಕೋದು, ತೆಂಗಿನಕಾಯಿ ಹಿಡ್ಕೊಂಡು ಟಿವಿಗೆಲ್ಲ ಹೊಡೆಯೋಷ್ಟು ಅಷ್ಟು ಸಿಟ್ಟೆಲ್ಲ ಇತ್ತು ನನಗೆ. ಸೊ ಇದು ಎಲ್ಲಿ ಸ್ಟಾಪ್ ಆಯಿತು ಅಂತ ಹೇಳಿದರೆ 2008ಅಲ್ಲಿ 9ಅಲ್ಲಿ ನಾನು ಈ RJ ಆಗಿ ಯಾವಾಗ ಕೆಲಸ ಶುರು ಮಾಡಿದೆ, ಸೊ ಸವಿ ನೆನಪು ಅಂತ ಒಂದು ಕಾರ್ಯಕ್ರಮ ಯಾವಾಗ ಶುರು ಮಾಡಿದೆ, ಅಲ್ಲಿಂದ ನನಗೆ ತುಂಬ ತಾಳ್ಮೆ ಅಂತ ಹೇಳಿದರೆ ಇದು ಆಮೇಲೆ ಅರ್ಥ ಆಯಿತು ನನಗೆ. ಈ ನಿಮಗೆ ಮನಸ್ಸಲ್ಲಿ ಮನೆಯಲ್ಲಿ ಪೇಷನ್ಸ್ ಇಲ್ಲ ಅಂತ ಹೇಳಿದರೆ ಹಾಸ್ಪಿಟ್ಲಲ್ಲಿ ಪೇಷಂಟ್ ಆಗಬೇಕಾಗತ್ತೆ. ಸೊ ಎಲ್ಲ ಘಟನೆಗಳಿಗೂ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ನಾವು ತಾಳ್ಮೆ ಕಳ್ಕೊಳ್ಳೋದು. ಸೊ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನೀವೇನೋ ಒಂದು ವಿಷಯ ಹೇಳಿದರೆ ನನಗೆ ಕೋಪ ಬಂತು, ನಾನೇನೋ ಹೇಳಿದೆ, ಅದು ನಿಮ್ಗೆ ಹರ್ಟ್ ಆಯಿತು. ಸೊ ಆಮೇಲೆ ನೋಡಿ ಎಲ್ಲಿಂದ ಎಲ್ಲಿಗೆಲ್ಲ ಹೋಗ್ಬಿಡುತ್ತೆ. ಸೊ ಲೈಟಾಗಿ ಒಂದು ಚಿಟ್ ಚಾಟ್ ಮಾಡೋಣ ಸರ್. ನಿಮಗೆ ಸುಳ್ಳು ಹೇಳಲಿಕ್ಕೆ ಬರ್ತದಾ? ಸುಳ್ಳು ಹೇಳದೆ ನಾನು ಬದುಕ್ತೀನಿ ಅಂತ ಹೇಳುವಂಥದ್ದೇ ದೊಡ್ಡ ಸುಳ್ಳು ಅಂತ ನಾನು ಹೇಳ್ತೀನಿ. ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ರು ಆಫೀಸಲ್ಲಿ ನಮಗೆ ರಜೆ ಅರ್ಜೆಂಟ್ ಆಗಿ ಬೇಕಿದ್ದಾಗ ಹುಷಾರಿಲ್ಲ ಅಂತ ಒಂದು ಸುಳ್ಳನ್ನ ಎಲ್ಲರೂ ಹೇಳಿರ್ತಾರೆ. ಹೌದಾ? ಎಸ್ ಸರ್, ಹೇಳಿರ್ತಾರೆ. ಓಕೆ, ಸೊ ನಾನು ಕ್ವಶನ್ಸ್ ಕೇಳ್ತೇನೆ, ನೀವು ಅದಕ್ಕೆ ಅಸಂಬದ್ಧ ಅಂತ ಹೇಳ್ತೇವಲ್ಲ, ಪೆದಂಬ ಹೇಳ್ತಾರೆ ನಮ್ಮ ಹತ್ರದಲ್ಲಿ. ಸೊ ಅಂತ ಆನ್ಸರ್ಸ್ ಗಳನ್ನು ನೀವು ಕೊಡ್ಬೇಕು ಸ್ಪೀಡ್ ಆಗಿ. ಓಕೆನಾ? ಓಕೆ, ನಮ್ಮ ರಾಷ್ಟ್ರೀಯ ಹಣ್ಣು ಯಾವ್ದು ಸರ್? ಗೇರಹಣ್ಣು. ಗೇರಹಣ್ಣು ನಮ್ಮನೇಲಿ ಬೆಳೀತಾರೆ. ರಾಷ್ಟ್ರೀಯ ಹೂ? ದಾಸವಾಳ. ಓಕೆ, ನಮ್ಮ ಪ್ರಧಾನಿ? ಅರವಿಂದ್ ಬೋಳಾರ್. ಓಕೆ, ನಮ್ಮ ಮುಖ್ಯಮಂತ್ರಿ ಭೋಜರಾಜ್ ವಾಮಂಜೂರ್. ಓಕೆ, ಸೊ ನಿಮ್ಮ ಊರು ಯಾವ್ದು ಸರ್? ಪಾಕಿಸ್ತಾನ. ಓಕೆ, ಸೊ ಪಾಕಿಸ್ತಾನ ಏನೋ ಚೇಂಜಸ್ ಆಗುವಂತ ಆಸೆ? ಅಲ್ಲ, ಇನ್ನಾಗತ್ತೆ, ಇನ್ನು ನಾನು ಹೋದ್ಮೇಲೆ. ಸೊ ಏನಾದರೂ ಆಗ್ಬೋದು, ನನ್ನ ಲೈಫಲ್ಲಿ ಚೇಂಜ್ ಆಗ್ಬೋದು. ಅಲ್ಲಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಓಕೆ, ಸೊ RCBದು ಕ್ಯಾಪ್ಟನ್ ಯಾರು ಸರ್? RJ ಪ್ರಸನ್ನ. ಆರಿಂದ ಶುರು ಆಗುತ್ತಲ್ಲ, Yes. ಸೊ ಆಗ್ಬೇಕು ಅನ್ನೋ ಆಸೆ ಇದೆ, ಹೇಳಲಿಕ್ಕಾಗಲ್ಲ. ಎಸ್ ಸರ್, ಖಂಡಿತವಾಗ್ಲೂ ಆಗ್ಬೋದು. ಕನ್ಸಲ್ಲಾದ್ರೂ ಆಗ್ಬೋದು. ಎಸ್, ಖಂಡಿತವಾಗ್ಲೂ. CSK ಕ್ಯಾಪ್ಟನ್ ಕೀರ್ತಿ. ನಾನು. ಎಸ್, ಥ್ಯಾಂಕ್ ಯು. ಅಟ್ಲೀಸ್ಟ್ ಹೆಸರಲ್ಲಾದ್ರೂ ಕ್ಯಾಪ್ಟನ್, ಅದೆಲ್ಲ ಖುಷಿ ಆಯಿತು. ಆ್ಯಂಡ್ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಟೈಮ್ ಹೋದದ್ದು ನನಗೆ ಗೊತ್ತಾಗಲಿಲ್ಲ, ಅರ್ಧ ಗಂಟೆ ಹೇಗೆ ಕಳೆದು ಗೊತ್ತಾಗಲಿಲ್ಲ. ಮೇ ಬಿ ಅರ್ಧ ಗಂಟೆ ಜಾಸ್ತಿ ಆಗಿರಬಹುದು. ಸೊ ಹಾಗಾಗಿ ಕಾರ್ಯಕ್ರಮದ ಎಂಡ್ ಪಾಯಿಂಟಿಗೆ ಬಂದಿದ್ದೇವೆ. ಸೊ ಇವತ್ತು ಹಬ್ಬವನ್ನು ನೀವು ನಮ್ಮ ಜೊತೆ ಆಚರಿಸ್ಕೊಂಡು, ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನೀವು ನಮ್ಮ ಜೊತೆ ಇದ್ರಿ. ಸೊ ಹೇಗೆ ಅನ್ನಿಸ್ತು ಸರ್ ಇವತ್ತು? ತುಂಬ ಖುಷಿ ಆಯಿತು. ಒಂದು ರೇಡಿಯೋದಲ್ಲಿ ನಾನು ತುಂಬ ಜನರನ್ನ ಕರೆದು ಇಂಟರ್ವ್ಯೂ ಮಾಡ್ತಾ ಇರ್ತೀನಿ, ಸೆಲೆಬ್ರಿಟಿಗಳು. ಸೊ ನಾನು ಕ್ವೆಶನನ್ನು ಯಾವಾಗಲೂ ಕೇಳ್ತಾ ಇರ್ತೀನಿ. ಇವತ್ತು ನನಗೊಬ್ಬರು ಕ್ವೆಶನನ್ನು ಕೇಳಿದ್ರಿ, ತುಂಬ ಚೆನ್ನಾಗಿತ್ತು, ತುಂಬ ಲೈವ್ಲಿ ಆಗಿತ್ತು. ನನಗೂ ಕೂಡ ಒಂದಷ್ಟು ವಿಷಯಗಳು ಹೇಳಬೇಕು ಅಥವಾ ಮನಸ್ಸಲ್ಲಿರುವಂಥದ್ದನ್ನು ಕೆದಕಿ ಹೊರಗಡೆ ಬರೋ ಹಾಗೆ ನೀವು ಮಾಡಿದ್ರಿ. ಸೊ ಎಲ್ಲೋ ಒಂದು ಕಡೆ ಈ ನವರಾತ್ರಿಯ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಜೊತೆಗೆ ಸ್ಪಂದನ TV, ಈಗ ನಮ್ಮ ಕ್ಯಾಮ್ರಾಮ್ಯಾನ್ ಇರ್ಬೋದು, ಸೊ ಇವರೆಲ್ಲರನ್ನ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ನಿಮ್ಮಿಂದ ಸಾಕಷ್ಟು ಹೊಸ ವಿಷಯಗಳನ್ನು ನಾನು ಕಲ್ತ್ಕೊಂಡಿದ್ದೀನಿ. ಕೆಲವೊಂದು ಕಾಪಿ ಕೂಡ ಆಗ್ಬೋದು ಮುಂದೆ ಯಾರನ್ನಾದರೂ ಇಂಟರ್ವ್ಯೂ ಮಾಡಬೇಕಾದ್ರೆ. ಸೊ ನೀವು ಕೇಳಿರೋಂಥ ಕ್ವೆಶನನ್ನು ನಾನು ಕೂಡ ರಿಪೀಟ್ ಮಾಡ್ಬೋದು, ಏನೋ ಗೊತ್ತಿಲ್ಲ. ಸೊ ಒಂದೊಳ್ಳೆ ಅವಕಾಶವನ್ನು ಸ್ಪಂದನ TV ನನಗೆ ಕೊಟ್ಟಿದೆ. ನಿಮಗೆ ಹಾಗೆ ಸ್ಪಂದನದ ಎಲ್ಲ ವೀಕ್ಷಕರಿಗೆ, ಯಾಕಂದರೆ ಇಷ್ಟೊತ್ತು ಅವ್ರು ನೋಡಿದ್ದಾರೆ ಅಂತ ಹೇಳಿದರೆ ಅವರ ತಾಳ್ಮೆಗೆ ಧನ್ಯವಾದಗಳು. ಹಾಗೆ ನವರಾತ್ರಿ, ಈಗ ಈ ರಾಕ್ಷಸರನ್ನ ಸಾಯಿಸಲಿಕ್ಕೆ ದೇವಿ ಬೇರೆ ಬೇರೆ ಅವತಾರ ಎತ್ತಿದ್ರು ಅನ್ನೋದು ಕಥೆಯಲ್ಲಿ ಕೇಳಿದ್ದೀವಿ. ಸೊ ಈಗ ಮತ್ತೆ ರಕ್ತ ಬೀಜಾಸುರರ ವಂಶ, ಕರೋನಾ, ಚಿಕನ್ ಗುನ್ಯಾ, ಡೆಂಗ್ಯೂ, ಬೀಟಾ, ಡೆಲ್ಟಾ, ನಿಫಾ, ಅದು ಇದು ಎಲ್ಲ ಬರ್ತಾ ಇದೆ. ಸೊ ಈ ಎಲ್ಲ ರಾಕ್ಷಸರು ಹೋಗಲಿ, ಎಲ್ಲರ ಬದುಕು ಒಳ್ಳೇದಾಗಲಿ. ಸ್ಪೆಷಲಿ ಕಲಾವಿದರು, ನಮ್ಮ ಕಲಾವಿದರ ಈ ಆರ್ಟಿಸ್ಟ್ ಫೆಟರ್ನಿಟಿ ಏನಿದೆ ತುಂಬ ಕಷ್ಟದಲ್ಲಿದ್ದಾರೆ, ಪ್ರೋಗ್ರಾಮ್ಗಳೇನೂ ಇಲ್ಲ. ಸೊ ಮತ್ತೆ ಆ ಒಂದು ಸುವರ್ಣ ಯುಗ ಆರಂಭ ಆಗಲಿ, ವಿಜಯದಶಮಿಯಿಂದ ವಿಜಯ ಯಾತ್ರೆ ಶುರುವಾಗಲಿ ಅನ್ನೋದು ನನ್ನ ಒಂದು ಆಸೆ. ಹಾಗೆ ನೀವು ಕೂಡ ಇನ್ನಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮ ಕೀರ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳಗಲಿ, ಇದು ನನ್ನ ಒಂದು ವಿಶಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ಇಂಡೈರೆಕ್ಟ್ ಆಗಿ ದೇವಿ ಹತ್ರ ದೊಡ್ಡ ವರನೇ ಕೇಳಿಬಿಟ್ರಿ ನೀವು. ಅದೆಲ್ಲವೂ ಸ್ಯಾಂಕ್ಷನ್ ಆಗಿ ಆದಷ್ಟು ಬೇಗ ಇದೆಲ್ಲವೂ ಗುಣಮುಖ ಆಗಲಿ, ಎಲ್ಲರ ಮುಖದಲ್ಲಿ ನಗು ಹಾಗೆ ಇರಲಿ. ಆ್ಯಂಡ್ ನಿಮ್ಮ ಕಂಠ ಹಾಗೆ ನಿಮ್ಮ ಕೀರ್ತಿ ಇದೇ ರೀತಿ ಮುಂದುವರಿತಾ ಇರಲಿ. RJ ಪ್ರಸನ್ನ ಅವರ ಹೆಸರು ನಿರೂಪಣಾ ಕ್ಷೇತ್ರದಲ್ಲಿ ಸದಾ ಹಚ್ಚ ಹಸಿರಾಗಿರಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಮಾತಿನ ಮಲ್ಲಾರ್ಜಿ ಪ್ರಸನ್ನ ಅವರು ನಮ್ಮ ಜೊತೆ ಇದ್ರು. ಅವರ ನವರಾತ್ರಿ ಸೆಲೆಬ್ರೇಷನ್ ಅನ್ನ ನಮ್ಮ ಜೊತೆ ನಮ್ಮ ಸ್ಪಂದನ ವಾಹಿನಿಯಲ್ಲಿ ಮಾಡಿದ್ರು. ಇದೇ ಖುಷಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರು ಹೊಸ ಅತಿಥಿಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. तस्यै नमस्तस्यै